ಅಲ್ಲ ಸರ್ ಜಾಯಿನ್ ಆಗೋದಕ್ಕೆ ಏನಾಗ್ಲಿಕ್ಕೆ ಉಂಟು ಸರ್ ಜಸ್ಟ್ 1000 ರೂಪೀಸ್ ಅಲ್ವಾ ನನಗೆ ಬೈಬೇಕು ಎಂತ ಕೆಲಸ ಮಾಡೋದು ನೀವು ಹಲೋ ಕಟ್ ಭಯಂಕರ ಸೀರಿಯಸ್ ನೀವು ಜನ ನೀವು ಒಂದ್ಸಲ ಬರ್ಬೇಕಾಗತ್ತೆ ಸಚಿನ್ ಮನೆ ಹತ್ತಿರದವರ ಅಯ್ಯೋ ದೇವಾ ಅಲ್ಲ ಅಲ್ಲ ನಿಮ್ಮ ಫೋಟೋಸ್ ಬರ್ತಾ ಇದೆ ಹಂಗೆ ಅಂಡಿ ಅಂದು ಕೌಂಟ್ರ್ ಹತ್ರ ಹೋಗಿ ನನ್ಗೆ ದೂರ ಹಾಕಿದ್ರೆ ಗೋವಿಂದ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತು ನಮ್ಮ ಪಕ್ಕದ ಮನೆ ಸಚಿನ್ ಇದ್ದಾನಲ್ವ ಸೊ ಅವನ್ನ ದೊಡ್ಡಮ್ಮನ ಮಗ ಅಂತೆ ಪ್ರವೀಣ್ ಅಂತ ಸೊ ಅವರಿಗೆ ಪ್ರ್ಯಾಂಕ್ ಮಾಡಲಿಕ್ಕೆ ಹೊರಟಿದ್ದೇವೆ ಪ್ರ್ಯಾಂಕ್ ವಿಷಯ ಏನು ಅಂತ ಹೇಳಿದರೆ ಅವರಿಗೆ ಅವರ ಹೆಂಡತಿಗೆ ಡೆಲಿವರಿ ಆಗಿದೆ ಸೊ ಹಾಗಾಗಿ ಆ ವಿಷಯವಾಗಿ ಏನಾದರೂ ಪ್ರ್ಯಾಂಕ್ ಮಾಡು ಅಂತ ಸಚಿನ್ ಹೇಳಿದ್ದಾನೆ ಸೊ ಅದಕ್ಕೋಸ್ಕರ ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದಾನೆ ಅವರಿಗೆ ಕಾಲ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋದು ಸಚಿನ್ನ ಮೊಬೈಲಲ್ಲಿ ನಾನು ನನ್ನ ಮೊಬೈಲಲ್ಲಿ ಕಾಲ್ ಮಾಡ್ತಿದ್ದೇನೆ ನೋಡುವ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಸೊ ಅದಕ್ಕೂ ಮುನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಜೆ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಪ್ರವೀಣ್ ಅವರಿಗೆ ಕಾಲ್ ಮಾಡ್ತಿದ್ದೇನೆ ಪ್ರವೀಣ್ ಆಚಾರ್ಯ ಹಲೋ ಹಲೋ ಸರ್ ನಮಸ್ತೆ ಸರ್ ಇದು ಮಡಂತಿಯರಿಂದ ಕಾಲ್ ಮಾಡ್ತಿರೋದು ನಿಮ್ಮ ವೈಫ್ ಸರಸ್ವತಿ ಅಲ್ವಾ ಮೊನ್ನೆ ಅಷ್ಟೇ ಅಲ್ಲ ಡೆಲಿವರಿ ಆದವರಿಗೆ ಪಾಪು ಹೇಗಿದೆ ಸರ್ ಹುಷಾರಿದ್ದಾನೆ ಎಷ್ಟು ದಿನ ಆಯ್ತು ಇವಾಗ ಪಾಪುಗೆ ಹೌದಾ ನಾವು ಒಂದು ಇನ್ಶೂರೆನ್ಸ್ ಕಡೆಯಿಂದ ಕಾಲ್ ಮಾಡ್ತಿರೋದು ಸರ್ ಇದೊಂದು ತಿಂಗಳಿಗೆ ಕಟ್ಟುವಂತ ಇನ್ಶೂರೆನ್ಸ್ ಜಸ್ಟ್ 1 ವರ್ಷ ಮಡಂತಿಯರಿಂದ ಸರ್ ಮಡಂತಿಯರಲ್ಲಿ ನಮ್ಮ ಆಫೀಸ್ ಇರೋದು ಜಂಕ್ಷನ್ ಅಲ್ಲಿ ಇನ್ಶೂರೆನ್ಸ್ ಕಂಪನಿ ಸರ್ ನಮ್ದು ಇನ್ಶೂರೆನ್ಸ್ ಕಂಪನಿ ಅಂತ ಅಲ್ಲಿಂದ ಕಾಲ್ ಮಾಡ್ತಿರೋದು ಇದು ತಿಂಗಳಿಗೆ ಕಟ್ಟುವಂಥದ್ದು ಸರ್ ಜಸ್ಟ್ 1 ಇಯರ್ ಕಟ್ಟಿದ್ರೆ ಆಯ್ತು ಅಷ್ಟೇ ಏನು ಜಾಯಿನ್ ಆಗ್ತೀರಾ ಸರ್ ನಿಮ್ಮ ಮಗಳ ಹೆಸರಲ್ಲಿ ಅಲ್ಲ ಸರ್ ಜಸ್ಟ್ ಒಂದು ನಿಮಗೆ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತೇನೆ ಆನಂತರ ನೀವು ಜಾಯಿನ್ ಆಗ್ತೀರಾ ಇಲ್ವಾ ಅಂತ ಜಸ್ಟ್ ಹೇಳಿಬಿಡಿ ಸರ್ ಇಲ್ಲಾಂದ್ರೆ ಬೇರೆ ಹೌದಾ ಜಸ್ಟ್ ಒಂದು 5 ಮಿನಿಟ್ಸ್ ಸರ್ ಅಷ್ಟೇ ಹಾಂ ಹಾಂ ಒಂದು 5 ನಿಮಿಷ ಟೈಮ್ ಸಿಗ್ಲಿಕ್ಕಿಲ್ವಾ ಸರ್ ಒಂದ್ಸಲ ಗಾಡಿ ನಿಲ್ಲಿಸ್ಬೋದಾ ಇಲ್ಲ ಸರ್ ಮತ್ತೆ ಬೇರೆ ಕಾಲ್ ಮಾಡ್ಲಿಕ್ಕೆ ಉಂಟು ನನಗೆ ಅದಕ್ಕೋಸ್ಕರ ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಮಾತಾಡ್ತೇನೆ ಅಷ್ಟೇ ಸರ್ ಜಸ್ಟ್ ಬೇಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ತಿಂಗಳಿಗೆ 1,000 ಕಟ್ಟಲಿಕ್ಕೆ ಸರ್ ಜಸ್ಟ್ ನಿಮಗೆ 1,000 ಕಟ್ಟಿ ನಿಮಗೆ 1 ಇಯರ್ ಕಟ್ಟಬೇಕು ಟೋಟಲ್ ಆಗಿ 1 ಇಯರ್ ಕಟ್ಟಿದ ನಂತರ ಅದು ನಿಮಗೆ ಅದಕ್ಕೆ ಅರ್ಧ ಅಮೌಂಟ್ ನಿಮಗೆ ಆ್ಯಡ್ ಆಗಿ ನಿಮಗೆ ಸಿಗುವಂಥದ್ದು ಸರ್ ಫಾರ್ ಎಕ್ಸಾಂಪಲ್ ಈಗ 12,000 ಕಟ್ತಾ ಇದ್ದೀರಲ್ವಾ 12,000ಕ್ಕೆ ನಿಮಗೆ ವಾಪಸ್ 6,000 ಪ್ಲಸ್ ಆಗಿ ನಿಮಗೆ ಬರ್ತದೆ ಸರ್ ಅದು ಹಾಗೆ ನಿಮ್ಮ ಮಗಳ ಹೆಸರಲ್ಲಿ ಜಾಯಿನ್ ಆಗ್ಬೋದು 1 ತಿಂಗಳು ಆಯ್ತು ಅಂತ ಅದಕ್ಕೆ ಕೇಳಿದ್ದು ಸರ್ ನಾನು ಜಾಯಿನ್ ಆಗ್ತೀರಾ ವೈಫ್ ಅವ್ರ ಹತ್ರ ಕೇಳಿ ಹೇಳ್ತೀರಾ ಅಲ್ಲ ಸರ್ ಜಾಯಿನ್ ಆಗೋದಕ್ಕೆ ಏನಾಗ್ಲಿಕ್ಕೆ ಉಂಟು ಸರ್ ಜಸ್ಟ್ 1000 ರೂಪೀಸ್ ಅಲ್ವಾ ಹಾಗ ಸರಿ ಸರ್ ಈಗ ಎಲ್ಲಿದ್ದೀರಿ ನೀವು ಉಪ್ಪಿನಂಗಡಿ ಹೋಗ್ತಾ ಇದ್ದೀರಾ ನಮ್ಮ ಆಫೀಸ್ ಹತ್ರ ಬರ್ಬೋದಾ ಸರ್ ನಿಮ್ಗೊಂದ್ಸಲ ಹೋಗ್ತಾ ಇದ್ದೀರಾ ಉಪ್ಪಿನಂಗಡಿಯಲ್ಲಿ ಕೂಡ ನಮ್ಮ ಆಫೀಸ್ ಉಂಟು ಸರ್ ಅಲ್ಲಿ ಹೋಗ್ತೀರಾ ಒಂದ್ಸಲ ಹೋಗ್ಬೋದಾ ಹಲೋ ಅವರು ರನ್ನಿಂಗ್ ಉಳ್ಳೇರಿಯಾ ಅರೆಗೆ ಅರೆಗೆ ಅನ್ಪುಗ ಅರೆಂಕಿ ನೆರೋಡು ಆ ತೆಡ ಬಿಡ್ಪುಜಿ ನಂಗೆ ಬೈಬೇಕು ಫೋರ್ತ್ ಲೋಪೆಜ್ಜ
ఉడిపుజి కాల్ వన్పే అన్న బొడిదిన నంబర్ ఉండా కురు ಒಂದೊಂದು ಬೇರೆ ಹಲೋ ಸರ್ ಕಾಲ್ ಕಟ್ ಮಾಡಬೇಡಿ ಸರ್ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ. ಅಲ್ಲ ಅಲ್ಲ ಅದು ಹೌದು ನನ್ನ ವೈಫ್ ಇದ್ದು ಹಾ ಮೈದನ ಇದ್ದಾರಲ್ಲ ಮೈದನ ಹೌದು ಅವರು ಮಾಡಿದಾರಂತೆಯಾ? ಹೌದು ಇಲ್ಲ ಸರ್ ಇದರಲ್ಲಿ ಯಾವುದೇ ರೀತಿ ರಿಪೋರ್ಟ್ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಕಾಲ್ ಮಾಡಿರೋದು ಸರ್. ಹೌದು ಅವ್ರು ಮಾಡ್ತಾರಂತೆ ಅವರು ಮೈದನ ಮಾಡ್ತಾರಂತೆ. ಹೌದು ಮಾಡ್ತೇನೆ ಅಂತ ಹೇಳಿದಾರಾ? ಆದ್ರೆ ಇದು ನಿಮ್ಗೆ ತುಂಬಾ ಕಡಿಮೆ ಬಜೆಟ್ಗೆಲ್ಲ ಸರ್ ಬರೋದು, ಒಂದು ಜಾಯಿನ್ ಆಗ್ಬೋದಲ್ವಾ? ಗೊತ್ತಿಲ್ಲ ಅದೇ ನೋಡ. ಬೇರೆದ್ರಲ್ಲಿ ನಿಮ್ಗೆ ಜಾಸ್ತಿ ಇರ್ತದೆ ಸರ್ ಅಮೌಂಟ್ ಕಟ್ಲಿಕ್ಕೆ, ಇದ್ರಲ್ಲಿ ತುಂಬಾ ಕಡಿಮೆ ನಿಮ್ಗೆ. ಅದು ಕೂಡ ನಿಮ್ಗೆ 6,000 ಪ್ಲಸ್ ಆಗಿ ಬರ್ತದೆ ಸರ್. ಕೆಲಸ ಮಾಡುದು ಎಂತ ಸರ್ ನೀವು? ಎಂತ ಕೆಲಸ ಮಾಡುದು ನೀವು? ಹಲೋ ಕಟ್ ಭಯಂಕರ ಸೀರಿಯಸ್ ಆಗಿ ಜನ ಇತ್ತೆ ನೆರ್ಪೇರಾದು ನೆಂಚ ಸೌಂಡ್ ದುಂಬುದ ಲ್ಯಾಂಡ್ ಫೋನು ಸೌಂಡ್ ಐಲಕ್ಕ ಆಂಡಲ ಪಂಡದಲ್ಲಗೆ ಬೇತೆಟ ಮಂತದೇರು ಮೈದುನ ನಿಮ್ಮ ಮೈದುನ ಹೆಸರೆಂತ ಅದಕ್ಕೆ ಹೆಂಗ ಬ್ಲಾಗ್ ಮಂದಿರಿಯಾ ಬ್ಲಾಗ್ ಎಸ್ ಪ್ರವೀಣ್ ಅವರನ್ನ ಪ್ರ್ಯಾಂಕ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವರು ಸ್ವಲ್ಪ ಸೀರಿಯಸ್ ಆಗಿ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಅವ್ರು ಅಷ್ಟು ಕಾಮಿಡಿ ಇದ್ರು ಇವತ್ತು, ಯಾಕೆ ಹೀಗೆ ಆದರೂ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ಶೂರೆನ್ಸ್ ಅಂತ ಹೇಳಿದ್ದಕ್ಕೆ ಆಗಿರಬೇಕು, ಗೊತ್ತಿಲ್ಲ. ಈಗ ಮತ್ತೊಬ್ಬರ ನಂಬರ್ ಉಂಟು ಕೃಷ್ಣ ಅಂತ. ಸೊ ಇವರು ಏನು ಚಿನ್ನದ ವ್ಯಾಪಾರಿ. ಸೊ ಹಾಗಾಗಿ ಅವರಿಗೆ ಒಂದು ಕಾಲ್ ಮಾಡ್ತಾ ಇದ್ದೇನೆ, ನೋಡು ಅವ್ರಿಗೆ ಏನು ಹೇಳ್ತಾರೆ ಅಂತ. ರಶ್ಮಿ ಅವರ ಹೆಂಡತಿ ಕೂಡ ಡೆಲಿವರಿ ಆಗಿದೆ ಅಂತ. ಈಗ ಅವರಿಗೆ ಕಾಲ್ ಮಾಡ್ತಾ ಇದ್ದಾನೆ. ಲೇಡಿ ಗೋಷನ್ ಆರ್ಲ ಪೆದ್ದಾನೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ಇದು ಲೇಡಿ ಗೋಷನ್ ಹಾಸ್ಪಿಟಲ್ ಮಂಗಳೂರಿಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ನೀವು ಬರ್ತ್ ಸರ್ಟಿಫಿಕೇಟಿಗೆ ಅರ್ಜಿ ಕೊಟ್ಟಿದ್ದೀರಾ ಸರ್? ನೀವು ಮಗುವಿದ್ದು ಕೊಟ್ಟಿದ್ದೀರಾ ಸರ್? ಅದು ಫಾರ್ಮ್ ಫಿಲ್ಅಪ್ ಆಗಲಿಲ್ಲ ಫುಲ್ಲಾಗಿ, ನೀವು ಒಂದ್ಸಲ ಬರಬೇಕಾಗತ್ತೆ. ಸಚಿನ್ ಮನೆ ಹತ್ತಿರದವರ. ಅಯ್ಯೋ ದೇವಾ, ಪಿಂಕಿಂದ ಬರ್ತಾ ಉಂಟು ಇದರಲ್ಲಿ ಅಲ್ಲಿ. ಅಲ್ಲ ಅಲ್ಲ ಬರ್ತಾ ಉಂಟು, ನಿಮ್ಮ ಫೋಟೋಸ್ ಬರ್ತಾ ಇದೆ. ಮಂಗೆ ಅಂಡಿ ಒಂದು ಟ್ರೂ ಕಲರ್ ಅಂಚ ಬರ್ಬಿಡ ಫೋಟೋನೇ ಬರ್ಪುಂಡಿ ಆಡತ್ತ ಇದು ನವೀನ ಅನ್ನುವರಿಗೆ ಕಾಲ್ ಮಾಡ್ತಿದ್ದೇವೆ, ನವೀನ ಆಚಾರ್ಯ ಅಂತ. ಹಲೋ ಸರ್ ನಮಸ್ತೆ. ನಮಸ್ತೆ. ಪಡುಬಿದ್ರೆ ಕಾಲ್ ಮಾಡ್ತಿರೋದು ಸರ್. ನಿಮ್ಮ ಮಿಸ್ಸಸ್ ಅವರು ಅಲ್ಲೆಲ್ಲ ವರ್ಕ್ ಮಾಡ್ತಿರೋದು? ಹೌದು. ಓಕೆ. ಅಲ್ಲಿಂದ ಶಿಫ್ಟ್ ಮಾಡುವ ಅಂತ ಇದ್ದೇವೆ ನಾವು ಅವರನ್ನ BC ರೋಡಿಗೆ. ಯಾವ ಸಚಿನ್ ಸರ್? ಯಾರು ಹೇಳಿ? ನವೀನ್ ಪಂಡ್ ನೀರ್ಲ ಕವಿತಾ ಅಂದ ಇವಾಗ ಎಂಚೆ ಆತ್ಮಕ ಗೊತ್ತಾಯಿನಿ ಅಲ್ಲ ಏನ್ ಚೇಂಜ್ ಅಂತ ಆಂಡಲ ಬತ್ತುಂಡ. ಸೊ ದೇವರ ದಾಯ್ತು ಅನ್ಪುಣ್ಯ ನೇನು ಈಗ ಟ್ರೂ ಕಾಲರ್ ಬರೋದು ಇವರಲ್ಲಿ ಡಿಲೀಟ್ ಅನ್ಬಿಡೇನು ದಾಯ್ಜಿ ಟ್ರೂ ಕಾಲರ್ ಚೇಂಜ್ ಮಾಡ್ತೀನಲ್ಲ ಆಯ್ಜಿ ಟ್ರೂ ಕಾಲರ್ ಬತ್ತನೆ ಟ್ರೂ ಕಾಲರ್ ಬತ್ತನ ಪಕ್ಕಡ ನಚ್ಚಿ ಇಜ್ಜಾವು ಏನ ಗೊತ್ತುಂಡ ಅತ್ತೆ ಟ್ರೂ ಕಾಲರ್ ದತ್ತ್ಯ ಬಗ ಅವು ಹಲೋ 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 ಅರುಣ ಅವರಾ? ಹೌದು.
ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲಿಂದ ಕಾಲ್ ಮಾಡ್ತಿದ್ದೇವೆ. ಹಾ, ನಿಮ್ಮ ಹಸ್ಬೆಂಡ್ ಇದ್ದಾರಾ ಬಾಲಕೃಷ್ಣ ಅವರು? ಇದ್ದಾರೆ. ಒಂದ್ಸಲ ಕೊಡ್ಬೋದಾ? ಹಾ, ಲೇ, ಹೋಯ್, ಲೇ, ಕೊಡ್ಬಾರ್ದು, ಆಸ್ಪತ್ರೆ ಹಿಡ್ದು. ಹಾ, ಲೇ, ಆಸ್ಪತ್ರೆ ಹಿಡ್ದು. ಹಾ, ಆಸ್ಪತ್ರೆ ಹಿಡ್ದು. ಹಲೋ? ಹಲೋ ಹಾ, ಸರ್, ಇದು ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲಿಂದ ಕಾಲ್ ಮಾಡ್ತಿರೋದು. ಹಾ. ನೀವು ಬರ್ತ್ ಸರ್ಟಿಫಿಕೇಟ್ಗೆ ಅರ್ಜಿ ಕೊಟ್ಟಿದ್ದೀರಾ ಸರ್ ಮಗುವಿದ್ದು? ಅರ್ಜಿ ಕೊಡ್ಲಿಲ್ಲ. ಕೊಡ್ಲಿಲ್ವಾ? ಯಾವಾಗ ಕೊಡ್ತೀರಾ ಸರ್ ನೀವು? ಅದು ಅದು ಯಾವಾಗ ಕೊಡ್ಬೇಕು? 1 ತಿಂಗಳೊಳಗೆ ಕೊಡಬೇಕು ಸರ್ ನೀವು. ಹಾ, ಈಗ ಗೌರ್ಮೆಂಟಿಂದ ರೂಲ್ಸ್ ಉಂಟು, ಹಾ. ಹಾಗಾಗಿ 1 ತಿಂಗಳೊಳಗೆ ಕೊಡಬೇಕು ಸರ್ ಅದು ನೀವು. ಎಲ್ಲಿ ಕೊಡ್ಲಿಕ್ಕೆ ಎಲ್ಲಿ? ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರ್. ಹೌದು, ನಾವೀಗ ಹಾಸ್ಪಿಟಲ್ ಅಲ್ಲಿ ಇದ್ದೇವೆ, ಡಿಸ್ಚಾರ್ಜ್ ಆಗ್ಲಿಲ್ಲ. ಹೌದಾ? ಹಾ. ಸರಿ ಸರ್, ಅದು ಹಾಗಾದ್ರೆ ಎಲ್ಲಿ ಕೌಂಟ್ರು? ಇಲ್ಲಿ ಎದುರುಗಡೆ ಆಗುತ್ತೆ ಸರ್. ನೀವು ಎದುರುಗಡೆ ಅಂದ್ರೆ ಕೌಂಟರ್ ಹತ್ರ ಬನ್ನಿ, ಕೌಂಟರ್ ಹತ್ರ. ಕೌಂಟರ್ ಹತ್ರವಾ? ಹೌದು ಸರ್. ಹಾ, ಬರ್ಬೋದು ಅಲ್ಲಿಗೆ? ಬರ್ಬೋದು, ಈಗ ಬರ್ತೇನೆ ಬೇಕಾದ್ರೆ. 5,000 ಆಗ್ತದೆ ಸರ್ ಅದಕ್ಕೆ ಅಮೌಂಟ್ ಕಟ್ಟಲಿಕ್ಕೆ. ಹೌದಾ? ಹೌದು ಸರ್. ಬರ್ತ್ ಸರ್ಟಿಫಿಕೇಟ್? ಹೌದು ಸರ್, ಹೌದು. ಈಗ ಗೌರ್ಮೆಂಟಿಂದ ಹೊಸತಾಗಿ ಬಂದಿರೋದು ಸರ್, ಅದಕ್ಕೆ ಒಂದು ಸ್ಟ್ಯಾಂಪ್ ಆಗಬೇಕು. 5,000 ಪೇ ಮಾಡಿ ಇಲ್ಲಿ ನೀವು ಒಂದು ಅರ್ಜಿ ತಗೊಳ್ಳಿ ಸರ್. 5,000? ಹೌದು. ಅಲ್ಲಿ ಪ್ರೈವೇಟ್ ಅಲ್ಲಿ ಅಲ್ಲಿ ಇದೇ ತಗೊಳ್ಳಿಲ್ಲ. ಇದು ಗೌರ್ಮೆಂಟ್ ಹಾಸ್ಪಿಟಲಿಂದ ಸರ್, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ. ಇದು ಈಗ ಬರ್ತ್ ಸರ್ಟಿಫಿಕೇಟ್ಗೆ ಅಷ್ಟು ಉಂಟಾ? ಹೌದು ಸರ್, ಹೌದು. ಹ? ಅದೀಗ ಹೊಸದಾಗಿ ಅಪ್ಲೈ ಮಾಡ್ಲಿಕ್ಕಲ್ವಾ ಸರ್? 5,000 ನೀವು ಪೇ ಮಾಡಿ ಇಲ್ಲಿಂದ ಅರ್ಜಿ ತಕೊಂಡು ಮತ್ತೆ ಅದನ್ನು ಫಿಲ್ ಮಾಡಿ ಕೊಡಬೇಕು. ನಿಮಗೆ 1 ತಿಂಗಳೊಳಗೆ 4 ಕಾಪಿ ಸಿಗುತ್ತೆ ಸರ್. ಅದು ಅಲ್ಲ, ಈಗ ನಮಗೆ ಅಲ್ಲ, ಈಗ ಪ್ರೈವೇಟ್ ಚೇತನದಲ್ಲಿ ಡೆಲಿವರಿ ಆಗಿ ನಮಗೆ ಅಲ್ಲಿ ತಾಲೂಕು ಆಫೀಸಲ್ಲಿ ತೆಗೆದಕ್ಕೆ ಅಷ್ಟೇನು ಇದಿರ್ಲಿಲ್ಲ. ಯಾವಾಗ ತೆಗ್ದದ್ದು ಸರ್ ನೀವು? ಅದು ನಮ್ಮ ಫಸ್ಟ್ ಇದು ಮಗುವಿಗೆ. ಅದಕ್ಕೆ ಎಷ್ಟು ವರ್ಷ ಆಯಿತು? ಅದಕ್ಕೆ 5 ವರ್ಷ ಆಗ್ತಂತ. ಇದು 5 ವರ್ಷದ ನಂತರ ಅಲ್ವಾ ಸರ್? ಈಗ ಹೊಸದಾಗಿ ರೂಲ್ಸ್ ಬಂದಿರೋದು 5 ವರ್ಷದ ನಂತರ. ಮತ್ತೆ ಸೆಕೆಂಡ್ ಮಗು ಅಲ್ಲ ಸರ್ ನಿಮಗೆ, ಹಾ, ಹಾ. ಅದಕ್ಕೋಸ್ಕರ ಅಲ್ಲಿ ಪೇ ಮಾಡ್ಲಿಕ್ಕೆ ಉಂಟು ಸರ್. ಎಲ್ಲಿ ಪೇ ಮಾಡ್ಲಿಕ್ಕೆ? ಕೌಂಟರ್ ಹತ್ರ ಪೇ ಮಾಡಿದ್ರೆ ಆಯಿತು ಸರ್. ಪೇ ಮಾಡಿ ನಿಮ್ಗೊಂದು ರಶೀದಿ ಕೊಡ್ತೇವೆ, ಹಾ, ನಂತರ ನಿಮ್ಗೊಂದು ಫಾರ್ಮ್ ಕೊಡ್ತೇವೆ. ಹಾ. ಆ ಫಾರ್ಮನ್ನು ಫಿಲ್ಅಪ್ ಮಾಡಿ ನೀವು 2 ದಿನದೊಳಗೆ ಕೊಡಬೇಕು ಸರ್ ನಮಗೆ. ಅದು ನಮಗೀಗ ಇದು ಇದು ಬರ್ತ್ ಸರ್ಟಿಫಿಕೇಟ್ ಸಿಗುದಿಲ್ಲಿ? ನಿಮ್ಗೆ ಇಲ್ಲೇ ಸಿಗುತ್ತೆ ಸರ್. ಹಾಸ್ಪಿಟಲಲ್ಲಿ? ಹೌದು. ಒಂದು ವೇಳೆ ನಿಮಗೆ ಪೋಸ್ಟ್ ಬೇಕು ಅಂತ ಇದ್ದರೆ ನೀವು ಅಡ್ರೆಸ್ ಕೊಟ್ಟರೆ ನಾವು ಪೋಸ್ಟ್ ಮಾಡ್ತೇವೆ ಸರ್, ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ. 5,000? ಹೌದು ಸರ್, ಹೌದು. ಅದು ನಮಗೆ ನೀವು ಬರೆದು ಕೊಟ್ಟು ಅಲ್ಲಿ ತಾಲೂಕು ಆಫೀಸಿಂದ ತೆಗೆದಲ್ವಾ? ಅಲ್ಲ ಸರ್, ಅಲ್ಲ. ಇಲ್ಲೇ ನೀವು ಫಾರ್ಮ್ ಕೊಡಲಿಕ್ಕೆ, ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಕೊಡಲಿ ಸರ್. ಅದೆಲ್ಲಿ ಈಗ ಕೌಂಟರ್ ಹತ್ರ ಎಲ್ಲಿ ಆಯುಷ್ಮಾನ್ ಮಾಡುವಲ್ಲಿ? ಹೌದು ಸರ್, ಹೌದು. ನೀವು ಒಂದು ವೇಳೆ ನಿಮಗೆ ಅದರಲ್ಲಿ ಆಫರ್ ಏನಾದರೂ ಬೇಕಿದ್ರೆ ಆಫರ್ ಕೂಡ ಕೊಡ್ತೇವೆ ಸರ್ ನಾವು. ಅಂದ್ರೆ ನಿಮ್ಗೆ ಈಗ 5,000 ಉಂಟಲ್ವಾ ಸರ್, ಹಾ, ಅದು ನಿಮಗೆ ಒಂದು ವೇಳೆ ಆಫರಲ್ಲಿ ಬೇಕು ಅಂತ ಇದ್ದರೆ ಇವತ್ತೇ ಮಾಡಿದರೆ ನಿಮಗೆ ಆಫರ್ ಆಗುತ್ತೆ. ನಾಳೆ ಏನಾದರೂ ಮಾಡಿದರೆ ನೀವು 5,000 ಪೇ ಮಾಡಬೇಕು ಸರ್. ಇವತ್ತು ಮಾಡಿದ್ರೆ ಆಫರ್ ಅಂದ್ರೆ ಎಷ್ಟು? ನಿಮಗೆ 3,000ದ ಒಳಗೆ ಮಾಡಿ ಕೊಡ್ಬೋದು ಸರ್. ಅದಕ್ಕೆ ಈಗ ಎಂತೆಲ್ಲ ಬೇಕು? ಆಧಾರ್ ಕಾರ್ಡ್ ಹಾ, ಮತ್ತು 3,000 ರೂಪಾಯಿ ಕ್ಯಾಶ್ ಬೇಕು ಸರ್, ಸ್ಕ್ಯಾನ್ ಆಗೋದಿಲ್ಲ. ಹಾ, ಹಾ. ತಾಯಿ ಆಧಾರ್ ಕಾರ್ಡ್ ಮತ್ತು ತಂದೆ ಆಧಾರ್ ಕಾರ್ಡ್. ನೋಡು, ಅದ್ರ ಬಗ್ಗೆ ನಾನು ಮಗುವಿಗೆ ವಿಚಾರಿಸ್ತೇನೆ ಅಂತ. ಮಗುವಿಗೆ ಹೆಸರೇನು ಅಂತ ಡಿಸೈಡ್ ಮಾಡಿದರೆ ಅದು ಕೂಡ ಕೊಡಬೇಕಾಗತ್ತೆ ಸರ್ ನೀವು. ಹಾ, ಹಾ. ಹಾಗೆ. ಇವತ್ತು ಬರ್ತೀರಾ ಅಲ್ಲ ನಾಳೆ ಬರ್ತೀರಾ ಸರ್ ನೀವು? ನೋಡು, ನಾನು ಅದ್ರ ಬಗ್ಗೆ ನೋಡು ಯೋಚನೆ ಮಾಡ್ತೇನೆ ನಾನು ಇಂತ ಅಂತ. ಅಲ್ಲ ಸರ್, ಬರ್ತ್ ಸರ್ಟಿಫಿಕೇಟ್ ಮಾಡೋದಿಲ್ವ ಸರ್ ಹಾಗಾದರೆ? ಯಾವುದು? ಬರ್ತ್ ಸರ್ಟಿಫಿಕೇಟ್ ಮಾಡೋದಿಲ್ವಾ ಹಾಗಾದರೆ ಮಗುವಿದ್ದು? ಹಾಗಿದ್ರೆ ಹಲೋ. ಉಂಟು, ನಾನು ಅದ್ರ ಬಗ್ಗೆ ವಿಚಾರಿಸ್ಬೇಕಲ್ಲ. ಹೌದು ಸರ್, ವಿಚಾರಿಸ್ಲಿಕ್ಕೆ ಏನುಂಟು ಸರ್, ಇಲ್ಲಿ ಕೌಂಟರ್ ಹತ್ರ ಬಂದರೆ, ಅಂತ ನೋಡುವ. ಕೌಂಟರ್ ಹತ್ರ ಬಂದರೆ ನೀವು ವಿಚಾರಿಸ್ಬೋದು ಸರ್. ಅಲ್ಲ, ಈಗ ನಾನು ಕೇಳುದೀಗ, ಈಗ ನಾಳೆಯಿಂದ ಇವತ್ತಿಗೆ ಅದು 2,000 ಕಡಿಮೆ ಆದದ್ದು ಹೇಗೆ? ಅದು ನಾಳೆಯಿಂದ ಇರೋದು ಸರ್, ಇವತ್ತು ತನಕ ನಿಮಗೆ 3,000 ಅಷ್ಟೇ. ಅದು ನಮ್ಮಲ್ಲಿ ಆಫರ್ ಕೂಡ ಮಾಡ್ಲಿಕ್ಕೆ ಉಂಟು. ಆಫರ್ ಕೂಡ ನಡೀತಾ ಇರ್ತದೆ ಸರ್, ಒಂದೊಂದು ದಿನ ಒಂದೊಂದು ಥರ ವೇರಿಯೇಷನ್ ಇರ್ತದೆ. ಅದ್ರ ಬಗ್ಗೆ ನಾನು ಕೇಳಿ ವಿಚಾರಿಸಿ ಆದ್ಮೇಲೆ ಬರ್ತೇನೆ. ಇವತ್ತೊಂದ್ಸಲ ಬಂದು ಹೋಗಿ ಸರ್, ಆಗ ಗೊತ್ತಾಗುತ್ತಲ್ಲ ನಿಮಗೆ. ನಾನು ಬೇಕಾದರೆ ಅದಕ್ಕೆ ಏನೆಲ್ಲ ವಿಷಯ ಉಂಟು ಅದನ್ನೆಲ್ಲ ನಿಮಗೆ ನಾನೊಂದು ಸ್ಟ್ಯಾಂಪ್ ಪೇಪರ್ ಕೊಡ್ತೇನೆ ಸರ್, ಅದರಲ್ಲಿ ನೋಡಿ ಎಲ್ಲ. ಹಾಗೆ ಕೊಡ್ಬೇಕಾ ಸರ್? ಇವಾಗ ನೀವು ಎಲ್ಲಿದ್ದೀರಾ ಅಂತ ಹೇಳಿದರೆ ನಾನೇ ತಂದು ಕೊಡ್ತೇನೆ ಬೇಕಾದರೆ, ಇಲ್ಲಾಂದರೆ ನೀವು ಇಲ್ಲಿ ಕೌಂಟ್ರಿಗೆ ಬರ್ಬೋದು.
ಏನು ಮಾಡಬೇಕು ಸರ್ ಹೇಳಿ. ಇವತ್ತು ಮಾಡ್ತೀರಾ ಅಲ್ವಾ ನಾಳೆಯಾ? ಈಗ ಒಮ್ಮೆಗೆ ಕಟ್ ಮಾಡ್ತೇನೆ ನಾನು. ಹಲೋ ಕಿಟ್ಟಣ್ಣ, ಕಿಟ್ಟಣ್ಣ, ಓ ಕಿಟ್ಟಣ್ಣ, ಇತ್ತಾರಿಯರಗಳ ಕಾಲತ್ತು ಕೇಂದ್ರ ಮರೆದ ಓಪನ್ ಪ್ಲೇ ದಿ ಓಲಿ ಅಂದಂದು ಕೌಂಟ್ರ್ ಹತ್ರ ಹೋಗಿ ನನ್ಗೆ ದೂರ ಹಾಕಿದ್ರೆ ಗೋವಿಂದ. ತಿಲಕ್ ನಂಬರ್ ಅದ. ಕಾಲ್ ರಿಸೀವ್ ಮಾಡ್ತಿಲ್ಲ ಅವರು. ಹಲೋ ಕಿಟ್ಟಣ್ಣ, 5,000 ಕಟ್ತೀರಾ? ಯಾನ್ ಲೆತ್ತೆ ಕಿಟ್ಟಣ್ಣ ಕಿಟ್ಟಣ್ಣ ನೀರು ಕಟ್ಟೆ ಬಂತಾರು. ಅತ್ತೆ ಇನಿ ಮಂತ್ರ ಮೂಜಿ ಸಾರ ಗಾತು. ಈಗ ಇನ್ನೊಂದು ಡೆಲಿವರಿ ಆದವರಿಗೆ ಕಾಲ್ ಮಾಡ್ತಿದ್ದೇನೆ, ಭವ್ಯ ಅಂತ ಅವರ ಹೆಸರು. ನೋಡು ಅವ್ರು ಏನು ಹೇಳ್ತಾರೆ ಅಂತ. ಹಲೋ, ಭವ್ಯ ಅವರಾ? ಹಾಸ್ಪಿಟಲಿಂದ ಕಾಲ್ ಮಾಡ್ತಿದ್ದೇವೆ. ನೀವು ಬರ್ತ್ ಸರ್ಟಿಫಿಕೇಟ್ಗೆ ಅರ್ಜಿ ಕೊಟ್ಟಿದ್ದೀರಾ ಮಗುವಿಗೆ? ಕೊಟ್ಟಿದ್ದೀರಾ? ಯಾವಾಗ ಕೊಟ್ಟಿರೋದು? ಇದು ಕೊಟ್ಟಿದ್ದೀರಾ ನೀವು? ಅರ್ಜಿ ಕೊಟ್ಟಿದ್ದೀರಾ? ಯಾವಾಗ ಅದು ನಿಮಗೆ? ಹೌದು, ಬಂದಿದೆ ಅಂತ ಕೇಳಲಿಕ್ಕೆ ಕಾಲ್ ಮಾಡಿರೋದು. ಮತ್ತೊಂದು ನಿಮಗೆ ಆಫರ್ ಕೂಡ ಇದೆ ಹಾಸ್ಪಿಟಲ್ ಕಡೆಯಿಂದ. ಅಯ್ಯೋ ದೇವಾ, ಐ ಪಂಡೆ ಅಂದೆ ಅಂದ ನಿನ್ನ ಕಂಡನೆ ಮಾತ್ರ ದೇವೇರು ಮಾರ ಒಂಜಿ ಪೊನ್ನುಲ್ಲ ಕಾಲ್ ಬನ್ನದೆ ಪುಜಿ ಈ ದೇವೇರು ಮಾರ ಈ ಬೇತೆ ಯಮ್ಮ ಈ ಏಕಪತ್ನಿ ಅಷ್ಟೇ ಅನ್ಪೇರದ ಅದಾ ಅಲೆ ಅಲೆ ಗೊತ್ತು ಜಾನೆ ನಾನು ಬಗ್ಗೆ ಕೈತಲ್ಲಿ ಇದ್ರೆ ಹಿಡಿದತ್ತಿಜಿ ಇದನ್ನ ಗಡಿ ಗಡಿ ಕಾಲ್ ಬಂತು ಏರು ಮಾರ ಇದನ್ನ ಅವಳು ಉಜಿರೇಡು ಲಬ್ಡ ಅಂತ ಜೋಡ ಐಕ್ ದೆಪ್ಪುಜಿ ಬಿಲ್ ಹಾಕಿಂಡಲ್ವಾ ಬಿಲ್ ಹಾಕಿಂಡ ಅಂದು ಕಾಲ್ ಎತ್ತು ಜೋಗ ಏನ ವಿಷನ್ ಇಂಡಿಯಾದ ಏರು 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 ಅದರಿಂದ ರೆಕಾರ್ಡ್ ಆಗುಂಡು ಅಲ್ಲ ಕೇಳೋದುಂಡ ಹಲೋ ಏ ಭವ್ಯ ಆಯ್ನ ತುಂಬದ ಲವರ್ ನಕ್ಲ ಮಾತಾಡ ಬುಧರ್ ಮನೆಗೆ ಆಯ್ನ ಲವರ್ ನಕ್ಲ ಮಾತಾ ಬುಧರ್ ಬನ್ ಬರ ಬನಿಗೆ ಹೊರಬಲ್ಲ ಹೊರ
ಅಂಚದು ಮಂಗೆ ಅನ್ಪರಾಯ್ ಜೊತೆ ಪ್ರವೀಣ ನಾವು ಅಕ್ಕ ಕರಿತೀನಿ ಅಯ್ಯ ಅಯ್ಯ ಅಂಚು ಎದುರು ಎಸ್ ಇವರನ್ನು ಕೂಡ ಪ್ರ್ಯಾಂಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಅವರು ಸಬ್ಸ್ಕ್ರೈಬರ್ ಅಂತೆ, ಸೊ ಹಾಗಾಗಿ ಪ್ರ್ಯಾಂಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಸ್, ಇಬ್ಬರು ಪ್ರ್ಯಾಂಕ್ ಆದರು ಇವತ್ತಿನ ವಿಡಿಯೋದಲ್ಲಿ. ಪ್ರವೀಣ್ ಅವರು ಕಾಲ್ ಮತ್ತೆ ರಿಸೀವೇ ಮಾಡಲಿಲ್ಲ. ಈಗ ಅವರಿಗೆ ಕಾಲ್ ಮಾಡಿ ಹೇಳಬೇಕಷ್ಟೇ ನಾನು ಕಾಲ್ ಮಾಡಿರೋದು ಅಂತ. ಸೊ ಮತ್ತೊಬ್ಬರು ಪ್ರ್ಯಾಂಕ್ ಆದರು, ಯಾರು ಬಾಲಕೃಷ್ಣ ಮಾಣಿ ಅಂತ, ನಮ್ಮ ಸಚಿನ್ ಇದ್ದಾನಲ್ವ, ಸೊ ಅವನ ಅಣ್ಣ ಆಗ್ತಾರೆ ಅವರು. ಬಾಲಕೃಷ್ಣ ಮಾಣಿ ಅಂತ, ಕಿಟ್ಟನ್ ಅಂತ ಕರೆಯೋದು ನಾವು. ಸೊ ಅವರ ವೈಫ್ ಕೂಡ ಇಲ್ಲಿ ಗೌರ್ಮೆಂಟ್ ಪುತ್ತೂರಲ್ಲಿ ಡೆಲಿವರಿ ಆಗಿದೆ. ಸೊ ಹಾಗಾಗಿ ಅವರಿಗೆ ಪ್ರ್ಯಾಂಕ್ ಮಾಡಲಿಕ್ಕೆ ನೋಡಿದ್ದು, ಆದರೆ ಅವರು ಪ್ರ್ಯಾಂಕ್ ಆದರು ಫೈನಲಿ ಆಗಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಜಯ್ ಕವಿತಾಸ್ ತುಳು ಟಾಕ್ಸ್ ತುಳು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಟಾಟಾ ಬಾಯ್, ಟೇಕ್ ಕೇರ್.